50 ವರ್ಷಗಳ ಕಾಲ ಮೈಸೂರಿನ ಪರಭಾಷಾ ಚಿತ್ರಪ್ರೇಮಿಗಳನ್ನು ರಂಜಿಸಿದ್ದ ಶ್ರೀ ನಾಗರಾಜ ಟಾಕೀಸ್ ಇನ್ನು ಮುಂದೆ ನೆನಪು ಮಾತ್ರ. ಈಗಾಗಲೇ ಚಿತ್ರಮಂದಿರವನ್ನು ಕೆಡವಲಾಗ್ತಿದ್ದು, ಈ ಮೂಲಕ ಪರಭಾಷಾ ಚಿತ್ರಗಳ ಸೆಂಟರೊಂದು ಕೊನೆಯುಸಿರೆಳೆದಿದೆ. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿರುವ ಈ ಚಿತ್ರಮಂದಿರ ಶ್ರೀ ಟಾಕೀಸ್ ಎಂದೇ ಪ್ರಚಲಿತ. ಹಿಂದಿ, ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಿಗೆ ಹೆಸರುವಾಸಿಯಾದ ಶ್ರೀ ಟಾಕೀಸ್ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣವಾಗಿತ್ತು. ಕಹೋ ನ ಪ್ಯಾರ್ ಹೈ, DDLJ, ಶೋಲೆ ಸೇರಿದಂತೆ ಅದೆಷ್ಟೋ ಪರಭಾಷಾ ಚಿತ್ರಗಳು ಇಲ್ಲಿ ಶತಕ ಪೂರೈಸಿದೆ. ಕರೋನಾ ಹೊಡೆತ ಹಾಗೆ ಪ್ರಸ್ತುತ ಸಿಂಗಲ್ ಸ್ಕ್ರೀನ್ಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಮೈಸೂರಿನ ನಾಗರಾಜ ಬಲಿಯಾಗಿದೆ. ಈಗಾಗಲೇ ಶ್ರೀ ಟಾಕೀಸ್ ನೆಲಸಮವಾಗ್ತಿದ್ದು, ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದೆ. ಈ ಮೂಲಕ ವಿದ್ಯಾರಣ್ಯ, ಶಾಲಿಮಾರ್, ಒಪೇರಾ ಸೇರಿದಂತೆ ಒಂದಿಷ್ಟು ಚಿತ್ರಮಂದಿರಗಳ ಸಾಲಿಗೆ ಮತ್ತೊಂದು ಚಿತ್ರಮಂದಿರ ಸೇರ್ಪಡೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.